ಕರಾವಳಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಜನತೆ ಪರದಾಡುವಂತಾಗಿದೆ. ಕುತ್ತಾರು ಜಂಕ್ಷನ್, ತೊಕ್ಕೊಟ್ಟು ಮತ್ತು ಆಂಬ್ಲಮೊಗರುವಿನಲ್ಲಿ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಬೆಳಗಿನಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕುತ್ತಾರು ಜಂಕ್ಷನ್ನಲ್ಲಿ ನೀರು ತುಂಬಿ ಕಿರು ದ್ವೀಪದ ವಾತಾವರಣ ನಿರ್ಮಾಣವಾಗಿದೆ. ವಾಹನ ಸವಾರರು ರಸ್ತೆ ಯಾವುದು, ಹೊಂಡ ಯಾವುದು ಎಂದು ತಿಳಿಯದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೊಂಡಕ್ಕೆ ಬಿದ್ದ 2 ವಾಹನಗಳನ್ನು ಸಾರ್ವಜನಿಕರು ಮೇಲೆತ್ತಿದ್ರು. ಮುಂಜಾಗ್ರತಾ ಕ್ರಮವಾಗಿ ಸ್ಥಳಕ್ಕೆ ಪೊಲೀಸರನ್ನ ನಿಯೋಜಿಸುವಂತೆ ಸಾರ್ವಜನಿಕರ ಒತ್ತಾಯ ಕೇಳಿಬಂದಿದೆ. ಚರಂಡಿ ಅವ್ಯವಸ್ಥೆಯಿಂದ ಇಂತಹ ಸ್ಥಿತಿ ನಿರ್ಮಾಣವಾಗಿದೆ. ಫ್ಲೈಓವರ್ ಕಾಮಗಾರಿಯಿಂದ ತೊಕ್ಕೊಟ್ಟು ಜಂಕ್ಷನ್ನ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ವಾಹನ ಸವಾರರು, ಪಾದಚಾರಿಗಳು ರಸ್ತೆ ದಾಟಲು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಯಿತು. ಅಂಗಡಿಗಳ ಒಳಗೂ ನೀರು ಹೋಗಿ ವ್ಯಾಪಾರಸ್ಥರಿಗೂ ಅಡ್ಡಿಯುಂಟಾಯಿತು. ಫ್ಲೈಓವರ್ ಸಮೀಪದ ಬ್ಯಾರಿಕೇಡ್ ಅಳವಡಿಸಿ ಬಸ್ ನಿಲ್ದಾಣದ ಮೂಲಕ ತೆರಳುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ವಾಹನಗಳು ತೆರಳುವಂತಾಯಿತು. ಇನ್ನು ಆಂಬ್ಲಮೊಗರು ದೋಟ ಸಮೀಪ ನೂತನ ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಲಾದ ರಸ್ತೆಯಲ್ಲಿ ನೀರು ನಿಂತು ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. 3 ಗಂಟೆಗಳ ಕಾಲ ಕುತ್ತಾರು ಎಲಿಯಾರು ಪದವು ನಡುವೆ ಸಂಚರಿಸುವ ವಾಹನಗಳು ರಸ್ತೆಯಲ್ಲೇ ನಿಂತಿತ್ತು. ಈ ಬಗ್ಗೆ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಿಸಿದ ಹಿನ್ನೆಲೆಯಲ್ಲಿ ತೊಂದರೆಯಾಗಿದೆ ಎಂದು ಆರೋಪಿಸಿದ್ರು. ಒಂದು ಕಾಮಗಾರಿ ಆಗ್ತಾ ಉಂಟು. ಈ ಕಾಮಗಾರಿ ಅಂದರೆ ನಿಧಾನವಾಗಿ ಕಾಮಗಾರಿ ನಡೆಯುವುದರಿಂದ ಇಲ್ಲಿ ತುಂಬ ತಾತ್ಕಾಲ ರಸ್ತೆಯನ್ನು ಅಳವಡಿಸಿದ್ದಾರೆ. ಅಂದರೆ ತಾತ್ಕಾಲ ಅಂದರೆ ಇಲ್ಲಿ ಅದಕ್ಕೊಂದು ಸರಿಯಾಗಿ ಮೋರಿಸಾ ಇಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಕಾಮಗಾರಿ ಆಗ್ತಾ ಉಂಟು. ಹಾಗೆ ಇರುವಾಗ ತುಂಬ ಮಳೆ ಬಂದು ಈಗ ವಾಹನ ಹೋಗ ಅಡಚಣೆಯನ್ನು ತುಂಬ ಇಲ್ಲಿ ಆಗ್ತಾ ಉಂಟು. ಅಂದರೆ ಇಲ್ಲಿ ಕಾಣ್ತಾ ಉಂಟು. ಈ ಥರ ಬೀಳುವಂಥ ಸ್ಥಿತಿಯಲ್ಲಿ 2-3 ಜನ ಬಿದ್ದಿದ್ದಾರೆ. ನಿನ್ನೆ ಬಿದ್ದಿದ್ದಾರೆ, ಮೊನ್ನೆ ಬಿದ್ದಿದ್ದಾರೆ. ಈ ಥರ ಆಗ್ತಾ ಉಂಟು. ಯಾರು ಬಂದು ಇದನ್ನೊಂದು ಕೇಳುವವರು ಯಾರೂ ಇಲ್ಲ. ಇಲ್ಲಿ 4 ದಿವಸ ಆಯಿತು ಈ ಥರ ಆಗ್ತಾ ಉಂಟು. ಇದನ್ನು ನಾವು ಸಹ ಮೊನ್ನೆ ಫೋನ್ ಮಾಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಾಡುವಂದ್ರೆ ಇದು ಇನ್ನೂ ಸಹ 3 ಫೀಟ್ ಹೈಟಲ್ಲಿ ಬರಬೇಕಿತ್ತು. ಅಂದರೆ ಅದಕ್ಕೊಂದು ಜಲ್ಲಿ ಹಾಕಿ ಸರಿಯಾಗಿ ಟೆಂಪ್ರವರಿ ಅಂದರೆ ಹೋಗ್ಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಇರಬೇಕಿತ್ತು. ಆರಿಫ್ ಕಲ್ಕಟ, ವಿಪೋ ನ್ಯೂಸ್ 24/7 ಉಳ್ಳಾಲ.